ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ ಬಳಿ ಇರುವ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಹೆಣ್ಮಕ್ಕಳನ್ನ ಕುಣಿಸಿ ಹಣ ಮಾಡ್ತಾರೆ ಎಂದು ಮಿಥುನ್ ರೈ ವಿರುದ್ಧ ಆರೋಪ ಮಾಡಿದ್ದ ಮುಲ್ಕಿ ಮೂಡಬಿದ್ರೆ ಕ್ಷೇತ್ರ ಶಾಸಕ ಉಮನಾಥ್ ಕೋಟ್ಯಾನ್ ತನ್ನ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಮೂಡಬಿದ್ರೆಯಲ್ಲಿ ನಡೆದಂತಹ ಪ್ರತಿಭಟನೆ ವೇಳೆ ಮೂಡಬಿದ್ರೆ ಶಾಸಕರನ್ನ ಟಾರ್ಗೆಟ್ ಮಾಡಿದರು ಎನ್ನುವ ವಿಚಾರದಲ್ಲಿ ಶಾಸಕರು ಪ್ರತ್ಯೇಕ ಪತ್ರಿಕಾಗೋಷ್ಠಿ ನಡೆಸಿದ್ದು ಅದರಲ್ಲಿ ಮಿಥುನ್ ರೈ ವಿರುದ್ಧ ಈ ರೀತಿಯ ಆರೋಪವನ್ನ ಮಾಡಿದರು. ಬಳಿಕ ಮಿಥುನ್ ರೈ ಶಾಸಕರ ಹೇಳಿಕೆಗಳನ್ನು ಅಲ್ಲಗಳೆದು ಪ್ರತಿ ಹೇಳಿಕೆ ನೀಡಿದರು. ಇದೀಗ ತನ್ನ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿ ಉಮನಾಥ್ ಕೋಟ್ಯಾನ್ ಮಾತನಾಡಿದ್ದಾರೆ. ಮಿಥುನ್ ರೈ ಅವರ ಮಾವ ನನ್ನನ್ನು ಬೆಳೆಸಿದವರು, ಮಾರ್ಗದರ್ಶಕರು ಮತ್ತು ವೃತ್ತಿ ಜೀವನದಲ್ಲಿ ನನಗೆ ಬದುಕನ್ನು ಕಲಿಸಿಕೊಟ್ಟವರು. ಅವರ ತಂದೆ, ಅಜ್ಜ, ಚಿಕ್ಕಪ್ಪ ಅಥವಾ ಒಟ್ಟಾರೆಯಾಗಿ ಅವರ ಕುಟುಂಬದ ಮೇಲೆ ನನಗೆ ಅಪಾರ ಗೌರವವಿದೆ. ವೈಯಕ್ತಿಕವಾಗಿ ಮಿಥುನ್ ರೈ ಬಗ್ಗೆ ನನಗೆ ಯಾವ ದ್ವೇಷವೂ ಇಲ್ಲ. ಆದರೆ ಯಾವಾಗಲೂ ನನ್ನನ್ನೇ ಟಾರ್ಗೆಟ್ ಮಾಡ್ತಾರಲ್ವಾ ಎಂಬ ಬೇಸರದಿಂದ ಒಂದು ಮಾತು ಬಂದು ಹೋಯಿತು. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ನಾನು ನೋವನ್ನ ಸಹಿಸಿಕೊಳ್ಬಹುದು, ಆದರೆ ಅವರ ಪ್ರತಿಷ್ಠಿತ ಕುಟುಂಬ, ಅವರ ಸಹೋದರರಿಬ್ಬರು ವೈದ್ಯರು, ನನ್ನ ಆತ್ಮೀಯರು, ಅವರಿಗೆ ಬೇಸರವಾಗಿದ್ದಲ್ಲಿ ನಾನು ಅದಕ್ಕೆ ವಿಷಾದಿಸ್ತೇನೆ ಎಂದು ಹೇಳಿದ್ದಾರೆ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತಾಡುವಾಗ ಬಹಳ ನೋವಿನಿಂದ ಮತ್ತು ಅಷ್ಟೇ ಒಂದು ಬೇಜಾರಿನಿಂದ ನಾನು ಮಾತಾಡಿದ್ದೇನೆ. ಯಾಕೆಂತೇಳಿದರೆ ಯಾರೋ ಮಾಡಿದ ತಪ್ಪಿಗೆ ನನ್ನನ್ನೇ ಟಾರ್ಗೆಟ್ ಮಾಡಿ ಪ್ರತಿಭಟನೆ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬಂತು. ಈಗಾಗಲೇ ನಾನೊಂದು ಶಬ್ದ ಮಾತಾಡುವ ಬರದಲ್ಲಿ ಒಂದು ಮಾತಾಡಿದ್ದು ಇದೆ. ಪ್ರತಿಷ್ಠಿತ ಕಾಲೇಜಿನ ಮುಂದುಗಡೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೇನೆ. ಅದು ನನಗೆ ಮತ್ತೆ ಗೊತ್ತಾಯಿತು. ಯಾಕೆಂತೇಳಿದರೆ ನಿತಿನ್ ರೈ ಅವರು ಬಾಲ್ಯದಲ್ಲಿರುವಾಗಲೇ ಅವರ ಅಜ್ಜ ಇರ್ಬೋದು, ಪರಾರ್ ತಿಮ್ಮಪ್ಪ ರೈ ಅವರು, ಅವರ ತಂದೆ ಮಾವಲ್ ರೈ ಅವರು ಇರ್ಬೋದು, ಅವರ ಚಿಕ್ಕಪ್ಪ ಇರ್ಬೋದು, ಅವರ ಮಾವ ನನ್ನನ್ನು ಬೆಳೆಸಿದವರು ಸದಾಶಿವ ಚೌಟವರು ಇರ್ಬೋದೆಲ್ಲ ನನ್ನ ಭಾರಿ ಮಾರ್ಗದರ್ಶಕರು ಮತ್ತು ನನ್ನ ವೃತ್ತಿ ಜೀವನದಲ್ಲಿ ನನಗೆ ಜೀವನವನ್ನು ಕಲಿಸಿಕೊಟ್ಟವರು. ಅವರ ಕುಟುಂಬದ ಬಗ್ಗೆ ಕಡಂಜ ಇರ್ಬೋದು, ಪರಾರ್ ಇರ್ಬೋದು, ಅವರ ಕುಟುಂಬದ ಬಗ್ಗೆ ನನಗೆ ಅಪಾರ ಗೌರವ ಇದೆ. ವೈಯಕ್ತಿಕವಾಗಿ ಮಿಥುನ್ ರೈ ಅವರಲ್ಲಿಯೂ ನನಗೇನು ದ್ವೇಷ ಇಲ್ಲ. ಆದರೆ ನನಗೆ ನನ್ನನ್ನೇ ಟಾರ್ಗೆಟ್ ಮಾಡಿದ್ರು ಅಂತ ಒಂದು ಬೇಸರದಲ್ಲಿ ಮಾತಾಡುವಾಗ ಒಂದು ಮಾತು ಬಂದು ಹೋಯಿತು. ಒಂದು ವೇಳೆ ನಾನು ಮಾತಾಡಿದ್ದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ, ತಪ್ಪಾಗಿದ್ದರೆ, ಅದು ಅವರ ಕುಟುಂಬದವರು ಇರ್ಬೋದು, ಮಿಥುನ್ ರೈ ಅವರಿಗೆ ಇರ್ಬೋದು, ಒಂದು ವೇಳೆ ಬೇಜಾರಾಗಿದೆ, ಖಂಡಿತವಾಗಿ ಆ ಮಾತಿನ ಬಗ್ಗೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ನನಗೂ ಗೊತ್ತಾಯಿತು. ಆದ್ದರಿಂದ ನಾನು ಎಷ್ಟು ನೋವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದ್ದೇನೆ. ಆದರೆ ಆ ಕುಟುಂಬಕ್ಕೆ ಅಂತ ಒಂದು ಪ್ರತಿಷ್ಠಿತ ಕುಟುಂಬಕ್ಕೆ ಅವರ ಸಹೋದರರು ಡಾಕ್ಟರ್ಗಳಿಬ್ಬರು, ಅವರು ಸಹ ನಮ್ಮ ಆತ್ಮೀಯರು. ಅವರಿಗೇನಾದರೂ ನನ್ನ ಮಾತಿನಿಂದ ನೋವಾಗಿದ್ದರೆ ಖಂಡಿತವಾಗಿ ನಾನು ಅದರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ತೇನೆ.